ವಿಶ್ವ ಆರೋಗ್ಯ ದಿನಾಚರಣೆಯಲ್ಲಿ ಕೊಡು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕುಡ್ಲಾ ಶಾಖೆ ಕುಡ್ಲದ ಕದ್ರಾ ಪಾರ್ಕ್ಡ್ ಮಂಗಳೂರು ಆರೋಗ್ಯ ಮಹಾಮೇಳ ಅಟ್ಟಣೆ ಮಲ್ತದಂಡ ಕುಡ್ಲಾ ಪೊಲೀಸ್ ಕಮಿಷನರ್ ಸಂದೀಪ್ ಪಾಟೀಲ್ ಉದೀಪನ ಮಲ್ತೆರ. ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನಾಚರಣೆಯಲ್ಲಿ ಕೊಡು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA ಕುಡ್ಲಾ ಶಾಖೆ ಮೂಜು ದಿನತ್ತ ಮಂಗಳೂರು ಆರೋಗ್ಯ ಮಹಾಮೇಳನು ಕುಡ್ಲದ ಕದ್ರದ ಉದ್ಯಾನವನಟು ಅಟ್ಟಣೆ ಮಲ್ತದಿತ್ತಂಡ. ಶನಿವಾರ ಕುಡ್ಲಾ ಪೊಲೀಸ್ ಕಮಿಷನರ್ ಸಂದೀಪ್ ಪಾಟೀಲ್ ಆರೋಗ್ಯ ಮಹಾಮೇಳನು ಉದೀಪನ ಮಲ್ತೆರ. ಜನಕ್ಲಡ ಆರೋಗ್ಯದ ಬಗೆಟ್ ಜಾಗೃತಿ ಮೂಡಾವನ ಬರವು ಕಲಾ ಪ್ರದರ್ಶನಲಿನ ಮತ ಸಂದೀಪ್ ಪಾಟೀಲ್ ಬೊಕ ಬಿನ್ನೆರ ತುಯ್ಯರ. ಸಂದೀಪ್ ಪಾಟೀಲ್ ಪಾತಿರ್ದ ಜೀವನ ರೀತಿಡ್ ಇತ್ತೆ ಏತೋ ಬದಲಾವಣೆ ಆತಂಡ. ನಮ್ಮ ಜೀವನ ರೀತಿಡ್ದಾವ್ರ ನಮೂನೆದ ಸೀಕ ಬರೊಂದುಂಡು. ಹೆಚ್ಚಿನ ಜನಕ್ಕಲು ಈ ಆರೋಗ್ಯ ಮೇಳಡು ಪಾಲ್ದಿತ್ತೊಂದು ನಮ್ಮ ಆರೋಗ್ಯ ರಕ್ಷಣೆ ಬಗೆಟ್ ತೆರಿಯ ನುಡುದು ಪಂಡೇರ. IMA ಕುಡ್ಲಾ ಶಾಖೆದ ಗುರ್ಕಾರ್ಯರು ಡಾಕ್ಟರ್ ಸಚ್ಚಿದಾನಂದ ರೈ ಪಾತೆರ್ದ ಆರೋಗ್ಯ ಮಹಾಮೇಳದ ಉದ್ದೇಶಗಳನ್ನು ತೆರಿಪಾಯರ. ಡಾಕ್ಟರ್ KV ದೇವಾಡಿಗ, ಡಾಕ್ಟರ್ ಅನ್ನಯ್ಯ ಕುಲಾಲ್, ಡಾಕ್ಟರ್ ಸುಧೀಂದ್ರ, ಡಾಕ್ಟರ್ ವಿನಯ್, ಡಾಕ್ಟರ್ ಪ್ರಶಾಂತ್ ಪಾಲ್ದೆತ್ತೊಂಡಿರ. ಸೆಡೆಂಟ್ರಿ ಲೈಫಿಂದನೂ ಕೂಡ ಸಾಕಷ್ಟು ಹೊಸ ರೋಗಗಳಲ್ಲಿ ಜನ ಒಳಗಾಗ್ತಾ ಇದ್ದಾರೆ. ಸೊ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದು ಅವೇರ್ನೆಸ್ ಬರುತ್ತೆ. ಯಾವ ಥರದ ಒಂದು ಊಟ ಮಾಡಿದ್ರೆ ಏನೇನು ಆಗ್ಬೋದು, ನ್ಯೂಟ್ರಿಷನ್ ಫುಡ್ ಏನೇನಿದೆ, ಹಾಗೂ ಈ ಕ್ಯಾನ್ಸರ್ ಅಂತ ಕೆಲವೊಂದು ರೋಗಗಳನ್ನ ಯಾವ ರೀತಿ ನಾವು ಇನಿಷಿಯಲಿ ನಾವು ಐಡೆಂಟಿಫೈ ಮಾಡ್ಕೋಬೋದು. ಯಾಕಂದರೆ ಕೆಲವೊಂದು ರೋಗಗಳಲ್ಲಿ ಇನಿಷಿಯಲಿ ಐಡೆಂಟಿಫೈ ಆದರೆ ಅದನ್ನು ನಾವು ಮುಂದೆ ಪ್ರಿವೆಂಟ್ ಮಾಡ್ಕೋಬೋದು, ಕ್ಯೂರ್ ಮಾಡ್ಕೋಬೋದು. ಆದರೆ ಸೊ ಏನೇನು ಸೈನ್ಸ್ ಇರುತ್ತೆ, ಏನೇನು ಸಿಂಪ್ಟಮ್ಸ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಇಲ್ಲಿ ಅವೇರ್ನೆಸ್ ಕೊಡ್ತಾರೆ. ಸೊ ಹಾಗಾಗಿ ಎಲ್ಲ ಮಂಗಳೂರು ನಿವಾಸಿಗಳು ಸಾಕಷ್ಟು ಸಂಖ್ಯೆಯಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ಈ ಒಂದು ಎಕ್ಸ್ಪೋ ಸದುಪಯೋಗ ಪಡ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಆರೋಗ್ಯ ಮೇಳವನ್ನು ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ, ಆರಂಭಿಸ್ತೇವೆ. ಇದರ ಮುಖ್ಯ ಉದ್ದೇಶ ಅಂದರೆ ಜನರಿಗೆ ಒಂದು ಈ ಆಸ್ಪತ್ರೆಯಲ್ಲಿರುವಂತಹ ವಿವಿಧ ಫೆಸಿಲಿಟಿ ಬಗ್ಗೆ ಒಂದು ಮಾಹಿತಿಯ ಕೊಡುವ ಸಲುವಾಗಿ ಈ ಒಂದು ಆರೋಗ್ಯ ಮೇಳವನ್ನು ನಾವು ಇಲ್ಲಿ ನಡೆಸಿರೋದು. ಇದರಲ್ಲಿ ಎಲ್ಲ ಮಂಗಳೂರಿನ ಎಲ್ಲ ಆಸ್ಪತ್ರೆಗಳು ಹಾಗೂ ಇನ್ಶೂರೆನ್ಸ್ ಕಂಪನಿಗಳು ಹಾಗೂ ಇಂಡಿಯನ್ ರೆಡ್ ಕ್ರಾಸ್, ವೆನ್ಲಾಕ್ ಹಾಸ್ಪಿಟಲ್ನ ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆಯೂ ಅವರು ನಿಮಗೆ ಮಾಹಿತಿ ನೀಡಲಿಕ್ಕೆ ಇಟ್ಟಿದ್ದಾರೆ.